ಶ್ರೀ ಶಿವಕುಮಾರ ಸ್ವಾಮೀಜಿಯವರ 117ನೇ ಜಯಂತಿ ಹಾಗೂ ಗುರುವಂದನಾ ಮಹೋತ್ಸವ ಏಪ್ರಿಲ್ 1ರಂದು ಸಿದ್ಧಗಂಗಾ ಮಠದ ಆವರಣದಲ್ಲಿ ನಡೆಯಲಿದೆ ಎಂದು ಮಠದ ಆಡಳಿತ ಅಧಿಕಾರಿ ವಿಶ್ವನಾಥಯ್ಯ ತಿಳಿಸಿದ್ದಾರೆ. ಮಠದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ವಹಿಸುತ್ತಾರೆ. ಕಾರ್ಯಕ್ರಮವನ್ನು ಪತಂಜಲಿ ಯೋಗ ಪೀಠದ ರಾಮದೇವ್ಜಿ ಉದ್ಘಾಟನೆ ಮಾಡುತ್ತಾರೆ. ಮೈಸೂರಿನ ಶ್ರೀ ಸುತ್ತೂರ ವೀರ ಸಿಂಹಾಸನ ಸಂಸ್ಥಾನ ಮಠದ ಅಧ್ಯಕ್ಷರಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ವಹಿಸುವರು ಎಂದು ಕಾರ್ಯಕ್ರಮದಲ್ಲಿ ಮುಂಡರಗಿ ಅನ್ನದಾನೇಶ್ವರ ಮಹಾಸಂಸ್ಥಾನದ ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮೀಜಿ, ಧಾರವಾಡದ ಮುರುಘಮಠ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ, ಗದಗದ ಶ್ರೀ ವೀರೇಶ್ವರ ಪುಣ್ಯ ಆಶ್ರಮದ ಅಧ್ಯಕ್ಷರಾದ ಕಲ್ಲಯ್ಯ ಅಜ್ಜನವರು, ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಯಾಗಿರುವ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಏಪ್ರಿಲ್ 1ರಂದು ನಡೆಯಲಿರುವ ಗುರುವಂದನಾ ಕಾರ್ಯಕ್ರಮಕ್ಕೆ ಸುಮಾರು 1 ಲಕ್ಷ ಭಕ್ತರು ಮಠಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ. ಎಲ್ಲರಿಗೂ ಪೂರಕವಾಗಿ ನಿರಂತರವಾಗಿ ಅನ್ನದಾಸೋಹದ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಆದ್ರೂ ಕೂಡ ಇದು ಒಂದರ ಬೆಟ್ಟಕ್ಕೆ ಬಟ್ಟೆ ಒದಿಸಿದಂಗಾಗುತ್ತೆ. ನಾವು ಇನ್ವಿಟೇಷನ್ ಕಳಿಸ್ತಕ್ಕಂಥದ್ದು ಆ ದೃಷ್ಟಿಯಿಂದ ತಾವು ಹೆಚ್ಚು ಪ್ರಚಾರ ನೀಡಿ ಒಂದು ಕಾರ್ಯಕ್ರಮವನ್ನ ಹೆಚ್ಚು ಯಶಸ್ವಿಯಾಗಕ್ಕೆ ಸಹಕಾರ ನೀಡಬೇಕು ಅಂತ ಹೇಳ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸುಮಾರು 1 ಲಕ್ಷ ಭಕ್ತಾದಿಗಳು ಬರುವುದಾಗಿ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ಪ್ರತಿ ವರ್ಷ ಹಿಂದೆ ಬಹಳ ಇನ್ನೂ ಜಾಸ್ತಿ ಜನ ಬರ್ತಾ ಇದೆ. ಏನಾಗಿದೆ, ಸ್ವಾಮೀಜಿಯವರ ಕಾಲಾನಂತರ ಊರೂರಿನಲ್ಲೂ ಕೂಡ ಈ ಒಂದು ಪುಣ್ಯಸ್ಮರಣೆ ಇದು ಸ್ವಾಮೀಜಿಯವರ ಬರ್ತ್ಡೇಯನ್ನ ಆಚರಿಸಕ್ಕೆ ಪ್ರಯತ್ನ ಮಾಡಿ ಪ್ರತಿ ಊರುಗಳಲ್ಲೂ ಕೂಡ ದಾಸೋಹ ವ್ಯವಸ್ಥೆ ಮತ್ತು ಪೂಜ್ಯರ ಒಂದು ಸಮಾರಂಭವನ್ನ ಈ 1ನೇ ತಾರೀಕು ನಡೆಸ್ತಾ ಇರೋದ್ರಿಂದ ಜನ ಸ್ವಲ್ಪ ಈ ಸರಿ 2 ವರ್ಷದಲ್ಲೂ ಸ್ವಲ್ಪ ಕಡಿಮೆನೇ ಆಗಿದೆ. ಸ್ವಾಮೀಜಿಯವರ ಕಾಲಾನಂತರ ಸ್ವಲ್ಪ ಕಡಿಮೆ ಆಗಿದೆ. ಆ ದೃಷ್ಟಿಯಿಂದ ನಾವು ಈಗ 1 ಲಕ್ಷದವರೆಗೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸುಮಾರು 5-6 ಕಡೆಯಲ್ಲಿ ನಾವು ದಾಸೋಹ ವ್ಯವಸ್ಥೆಯನ್ನ ಮಾಡಿಕೊಂಡು ಸುಮಾರು ಒಂದು ಸಲಿಗೆ 30,000 ಜನ ಮಕ್ಕಳು ಒಂದ್ಸತಿ ಜನ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ ಪ್ರತಿಯೊಬ್ಬ ಬಂದಂತ ಭಕ್ತಾದಿಗಳಿಗೆ ಉತ್ತಮವಾದಂತ ಸ್ಥಳದಲ್ಲಿ ಕೂರಿಸಿ ನಾವು ಪೂಜಿಪಾದರು ಒಬ್ಬೆ ಮಾಡೋದಕ್ಕೆ ಒಪ್ಪಲಿಲ್ಲ. ಅದರಿಂದಲೂ ಕೂಡ ಅದೇ ರೀತಿ ಚೇರು ಟೇಬಲ್ ಹಾಕಿ ಬಾಳೆ ಎಲೆಯನ್ನು ಹಾಕಿ ನಾವು ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಈ ವ್ಯವಸ್ಥೆ ಬೇರೆ ಎಲ್ಲೂ ಕೂಡ ವ್ಯವಸ್ಥೆ ಇಲ್ಲ. ಯಾರೇ ಸಮಾರಂಭ ಮಾಡಿದ್ರು ಕೂಡ ಬರೇ ಬಬೆ ಮಾಡ್ತಾರೆ ಹೊರತು ಈ ರೀತಿಯಾಗಿ ಹಬ್ಬದ ರೀತಿಯಲ್ಲಿ ಚೇರು ಟೇಬಲ್ ಹಾಕ್ಬಿಟ್ಟು ಬಾಳೆ ಎಲೆ ಹಾಕ್ಬಿಟ್ಟು ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಎಲ್ಲೂ ಕಂಡು ಬಂದಿಲ್ಲ ನನಗೆ. ಆ ರೀತಿಯ ವ್ಯವಸ್ಥೆಯನ್ನು ಪೂಜ್ಯರು ಮೊದಲಿಂದಲೂ ಕೂಡ ಅನುಸರಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಾವು ಕೂಡ ಅದನ್ನ ಮುಂದುವರಿಸ್ತಾ ಇದ್ದೇವೆ. ಈಗ ಇದಕ್ಕೆ ಮೆನು ಏನು ಅಂತಂದ್ರೆ, ಏನು ಪ್ರತಿ ವರ್ಷ ನಾವು ಮಾಡ್ದಂಗೆ ಏನು ಬೇರೆ ಏನು ಮಾಡಕ್ಕಾಗೋದಿಲ್ಲ. ಬರೀ ಬೂಂದಿ, ಖಾರ ಬೂಂದಿ, ಸಿಹಿ ಬೂಂದಿ, ಚಿತ್ರಾನ್ನ, ಕೀರು, ಪಲ್ಯ, ಮಜ್ಜಿಗೆ, ಅನ್ನ ಸಾಂಬಾರು ಇಷ್ಟು ವ್ಯವಸ್ಥೆಯನ್ನ ಮಾಡ್ತೀವಿ. ಮಾಲ್ದಿ ಮಾಡಕ್ಕಾಗಲ್ಲ ಸರ್, ಮಾಲ್ದಿ ಇಲ್ಲ, ನೆಕ್ಸ್ಟ್ ಟೈಮ್ ಮಾಡ್ತಾರೆ. ಈ ಸತಿ ಇಷ್ಟು ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ. ಬಂದಂತ ಭಕ್ತಾದಿಗಳಿಗೆ ವ್ಯವಸ್ಥಿತವಾಗಿ ಊಟದ ವ್ಯವಸ್ಥೆಯನ್ನ ಮಾಡುವ ಒಂದು ಕ್ರಮವನ್ನ ಅನುಸರಿಸ್ತಾ ಇದ್ದೀವಿ. ಯಾಕೆಂತಂದ್ರೆ ಬರ್ತಕ್ಕಂಥ ಭಕ್ತಾದಿಗಳು ಸಂತೃಪ್ತಿಯಾಗಿ ಯಾವಾಗ ಹೋಗ್ತಾರೆ ಅಂತಂದ್ರೆ, ಚೆನ್ನಾಗಿ ಊಟ ಮಾಡಿ ಸಂತೃಪ್ತಿ ಆಯ್ತು ಅಂತಂದ್ರೆ ಅವರಿಗೆ